ಉಳ್ಳಾಲ ನಗರಸಭೆ ಕಚೇರಿಯ ಪರಿಸರದಲ್ಲಿರುವಂತಹ ಕೊರಗಜ್ಜೆ ಹಾಗೂ ಕೊಣಾಜೆಯ ಪರಂಡೆಯಲ್ಲಿರುವ ಗೋಪಾಲಕೃಷ್ಣ ಭಜನಾ ಮಂದಿರದಲ್ಲಿ ಇವತ್ತು ಕೆಲವೊಂದು ಸಮಾಜ ಶಕ್ತಿ ಮತ್ತು ಕಿಡಿಗೇಡಿಗಳು ಅಲ್ಲಿ ಅದನ್ನು ಅವ್ಯಾಚ ವಿಚಾರವನ್ನು ಬರೆದು ಹಾಕಿರುವುದು ಹಾಗೂ ಅಮಾಲ್ಯಗೊಳಿಸುವುದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಸಮಾಜದಲ್ಲಿ ಇವತ್ತು ಗೊಂದಲ ಸೃಷ್ಟಿಸುವಂಥ ಈ ಸಮಾಜ ಶಕ್ತಿಗಳನ್ನು ಪತ್ತೆ ಹಚ್ಚಿ ಅವರು ಕಠಿಣದ ಕ್ರಮ ಕೈಗೊಂಡು ನೆಮ್ಮದಿಯ ಮತ್ತು ಶಾಂತಿಯ ಸಮಾಜ ಕೊಡುವ ಜವಾಬ್ದಾರಿ ಪೊಲೀಸ್ ಇಲಾಖೆ ಮತ್ತು ಸರ್ಕಾರದ ಜವಾಬ್ದಾರಿ. ಕಳೆದ ಒಂದು ತಿಂಗಳಿಂದ ನಾವು ಇವತ್ತು ಅಲ್ಲಿ ಗೋಡೆ ಬರಹಗಳನ್ನು ದೇವಸ್ಥಾನ ಚರ್ಚ್ ಮಸೀದಿ ಈ ಪ್ರದೇಶದಲ್ಲಿ ಕೆಲವೊಂದು ಬರಹಗಳು ಮತ್ತು ಅಮಾನ್ಯಗೊಳಿಸುವ ನೋಡ್ತಾ ಬಂದಿದ್ದೇವೆ. ಇವತ್ತು ಕಳೆದ ತಿಂಗಳು ಹತ್ತವಾರದ ಬಾಬುಗುಡ್ಡೆಯ ದೇವಸ್ಥಾನದಲ್ಲಿ ಇದೇ ರೀತಿ ಅವ್ಯಾಚ ವಿಚಾರಗಳನ್ನು ಬರೆದಂಥ ಸಂದರ್ಭದಲ್ಲಿ ಕಠಿಣ ಕ್ರಮ ಕೈಗೊಂಡು ಪತ್ತೆ ಹಚ್ಚಿ ಅವನ ಸಮಾಜ ಮುಂದೆ ನಿಲ್ಲಿಸಿದ್ದರೆ ಪೊಲೀಸ್ ಇಲಾಖೆಯವರು ಬಹುಶಃ ಇವತ್ತು ಉಳ್ಳಾಲ ಮತ್ತು ಕೊಣಾಜೆಯಲ್ಲಿ ಈ ರೀತಿಯ ಘಟನೆಗಳನ್ನು ಕಡಿವಾಣ ಹಾಕಬೇಕು. ಅವತ್ತು ಪತ್ತೆ ಹಚ್ಚಿ ಕಠಿಣ ಕ್ರಮ ಕೈಗೊಳ್ಳದಿದ್ದದೇ ಇವತ್ತಿದ್ದೆಲ್ಲ ಆಗಲಿಕ್ಕೆ ಕಾರಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆದ ತಕ್ಷಣವೇ ಯಾರೇ ಕಿಡಿಗೇಡಿಗಳು ಸಮಾವೇಶಿಸಿದ್ದರೂ ಪತ್ತೆ ಹಚ್ಚಬೇಕು, ಕಠಿಣವಾದ ಕ್ರಮ ಕೈಗೊಳ್ಳಬೇಕು ಮತ್ತು ಶಾಂತಿಯ ನಿಮ್ಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಹಕಾರಿ ಹೊತ್ತು ಪೊಲೀಸ್ ಇಲಾಖೆ ಮಾಡಬೇಕು ಮತ್ತು ಸರ್ವ ಧರ್ಮದವರು ಕೂಡ ಒಗ್ಗಟ್ಟಾಗಿ ಈ ಕಿಡಿಗೇಡಿಗಳು ಮಟ್ಟ ಹಾಕಲು ಪರಸ್ಪರ ಸಹಕರಿಸಬೇಕು. ಪೊಲೀಸ್ ಇಲಾಖೆ ಕೂಡ ಸಹಕಾರ